ಸ್ನೇಹಿತರೆ, ಕಷ್ಟಗಳು ಸಹನೆ ಇದ್ದವರನ್ನು ಮಾತ್ರ ಹುಡುಕಿಕೊಂಡು ಬರುತ್ತವೆ. ಹಳ್ಳ ಇದ್ದ ಕಡೆ ನೀರು ಹೇಗೆ ಹರಿಯುತ್ತದೋ ಹಾಗೆ ಸಹನೆ ಇದ್ದ ಕಡೆ ಕಷ್ಟಗಳು ಬರುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ. ಆದರೆ ಕಷ್ಟಗಳನ್ನು ಸಹಿಸಲೇಬೇಕೆಂದಿಲ್ಲ. ಅವುಗಳಿಂದ ತಪ್ಪಿಸಿಕೊಳ್ಳಬಹುದು, ಓಡಿ ಹೋಗಲಬಹುದು. ಆದರೆ ಕಷ್ಟಗಳನ್ನು ಸಹಿಸಿದಷ್ಟು ಮನುಷ್ಯ ಗಟ್ಟಿಯಾಗುತ್ತಾನೆ, ಮುಂದೆ ಒಂದು ಉತ್ತಮ ಸ್ಥಾನವನ್ನು ಗಳಿಸುತ್ತಾನೆ. ಕಡಿಮೆ ಉಳಿಪೆಟ್ಟುಗಳನ್ನು ತಿಂದ ಕಲ್ಲು ದೇವಸ್ಥಾನದ ಮೆಟ್ಟಿಲಾಯಿತು. ಭಕ್ತರು ಅದನ್ನು ತುಳಿದುಕೊಂಡು ಹೋಗುತ್ತಾರೆ. ಸ್ವಲ್ಪ ಹೆಚ್ಚು ಉಳಿಪೆಟ್ಟುಗಳನ್ನು ತಿಂದ ಕಲ್ಲು ದೇವಸ್ಥಾನದ ಸ್ತಂಭವಾಯಿತು. ಭಕ್ತರು ಅದನ್ನು ಮುಟ್ಟಿ ಹೋಗುತ್ತಾರೆ. ಆದರೆ 1000 ಉಳಿಪೆಟ್ಟುಗಳನ್ನು ತಿಂದ ಕಲ್ಲು ಮಾತ್ರ ಗರ್ಭಗುಡಿಯ ಮೂರ್ತಿಯಾಯಿತು. ಭಕ್ತರು ಅದಕ್ಕೆ 2 ಕೈಗಳನ್ನು ಜೋಡಿಸಿ ತಲೆ ಬಾಗಿಸಿ ನಿಂತು ಶರಣು ಎನ್ನುತ್ತಾರೆ. ಕಷ್ಟಗಳಿಗೆ ಎಂದು ಹೆದರಿ ನಿಲ್ಲಬೇಡ. ಸಹಿಸಿದಷ್ಟು ಸಹನೆಯಿಂದ ನೀನು ಗಟ್ಟಿಯಾಗುತ್ತೀಯ. ಕಷ್ಟಗಳನ್ನು ಎದುರಿಸಿ ನಿಲ್ಲು. ನಿನ್ನವರು ಹೆಮ್ಮೆ ಪಡುವಂತ ವ್ಯಕ್ತಿ ನೀನಾಗುತ್ತೀಯ. ಅಂದು ನಿಮ್ಮನ್ನು ಹೆತ್ತವರು ಕಷ್ಟಗಳನ್ನು ಸಹನೆಯಿಂದ ಸಹಿಸಿ ಬೆಳೆಸದಿದ್ದರೆ ಇಂದು ನೀನು ಒಂದು ಒಳ್ಳೆಯ ಮನೆಯಲ್ಲಿ ಸುಖವಾಗಿ ಬದುಕುತ್ತಿರಲಿಲ್ಲ, ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸುತ್ತಿರಲಿಲ್ಲ, ಬೈಕು ಕಾರುಗಳಲ್ಲಿ ಓಡಾಡುತ್ತಿರಲಿಲ್ಲ. ಒಂದು ಮಾತು ನೆನಪಿಡಿ, ಕಷ್ಟಗಳನ್ನು ಸಹಿಸಿ ಧೈರ್ಯದಿಂದ ಮುನ್ನುಗ್ಗಿದ ವ್ಯಕ್ತಿ ಮಾತ್ರ ಯಶಸ್ಸು ಗಳಿಸುತ್ತಾನೆ. ಅವನು ಈ ಜಗತ್ತಿನಲ್ಲಿ ಅಷ್ಟೇ ಅಲ್ಲ, ಆ ಪರಮಾತ್ಮನಿಗೂ ಪ್ರಿಯನಾಗಿರುತ್ತಾನೆ. ಕಷ್ಟಗಳಿಗೆಂದು ಕುಗ್ಗಬೇಡ, ಎದುರಿಸಿ ನಿಲ್ಲು. ಆ ಭಗವಂತನಲ್ಲಿ ಕಷ್ಟಗಳನ್ನು ಕೊಡಬೇಡೆಂದು ಎಂದು ಕೇಳಬೇಡ. ಅದನ್ನು ಸಹಿಸುವಷ್ಟು ಸಹನೆಯನ್ನು ನೀಡೆಂದು ಕೇಳು. ನಿನ್ನಲ್ಲಿ ಸಹಿಸುವ ಗುಣ ಇದೆ ಎಂದರೆ ಅದು ನಿನ್ನ ಒಂದು ಅದ್ಭುತ ಶಕ್ತಿಯಾಗಿರುತ್ತದೆ. ಸಹನೆ ಎನ್ನುವುದು ಒಂದು ಕಷ್ಟವನ್ನು ಸಹಿಸುವ ಗುಣವಾಗಬಾರದು. ಏನೇ ಬಂದರೂ ಸಂತೋಷದಿಂದ ಸ್ವೀಕರಿಸುವೆ, ಅದು ನಿಜವಾದ ಸಹನೆಯಾಗುತ್ತದೆ, ಸಂತೋಷದ ಸಹನೆಯಾಗುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡ್ತಾ ಇರತಕ್ಕಂತ ಎಲ್ರಿಗೂ ಧನ್ಯವಾದಗಳು.